ಮಂಗಳೂರು ಶಾಸಕ ಪ್ರಸ್ತುತ ಸ್ಪೀಕರ್ ಆಗಿರುವ ಯುಟಿ ಖಾದರ್ ಅವರು ಹಿರಿಯ ಕಾಂಗ್ರೆಸ್ ನಾಯಕ ಬಿ ಜನಾರ್ದನ್ ಪೂಜಾರಿ ಅವರನ್ನ ಬಂಟ್ವಾಳದ ಬಸ್ಲಿಪಡುವಿನಲ್ಲಿ ಮನೆಗೆ ಭೇಟಿ ನೀಡಿ ಆಶೀರ್ವಾದ ಪಡೆದರು. ಈ ಸಂದರ್ಭ ಮಾತನಾಡಿದ ಜನಾರ್ದನ್ ಪೂಜಾರಿ ಅವರು, ಕರ್ನಾಟಕದಲ್ಲಿ ಖಾದರ್ ಅವರಿಗೆ ಸರಿಸಾಟಿ ಯಾರೂ ಇಲ್ಲ, ತಂದೆಯನ್ನು ಮೀರಿಸಿದ ಖಾದರ್ ಎಂದು ಹಾಡಿ ಹೊಗಳಿದ ಪೂಜಾರಿ ಬಳಿಕ ಮಾತನಾಡಿದ ಯುಟಿ ಖಾದರ್ ಅವರು, ಸಂವಿಧಾನದ ಬದ್ಧವಾದ ಜವಾಬ್ದಾರಿಯ ಗೌರವ ಉಳಿಸುವ ಕಾರ್ಯ ಮಾಡುತ್ತೇನೆ ಎಂದರು. ಪಕ್ಷದ ಪ್ರಮುಖರಾದ ಈಶ್ವರ ಉಳ್ಳಾಲ್, ಪುರುಷೋತ್ತಮ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ವಿಧಾನಸಭಾ ಸಭಾಧ್ಯಕ್ಷ ವಹಿಸಿದ ನಂತರ ನಮ್ಮ ಗೌರವಿತರು ಒಂದು ರಾಜ್ಯದಲ್ಲಿ ಗೌರವಲಾಗಿದ್ದ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರ ಬಳಿ ಬಂದು ಅವರ ಆಶೀರ್ವಾದ ಪಡ್ಕೊಂಡಿದ್ದೇವೆ. ಬಹುಶಃ ಸಂವಿಧಾನಬದ್ಧವಾದ ಜವಾಬ್ದಾರಿ ಅಂತ ಗೌರವ ಉಳಿಸುವಂಥ ಕೆಲಸವನ್ನು ಎಲ್ಲ ಹಿರಿಯರ ಮತ್ತು ಎಲ್ಲ ಶಾಸಕರ ಮತ್ತು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಪ್ರತಿಪಕ್ಷದವರ ಮತ್ತು ಎಲ್ಲಕ್ಕೆ ಸಹಕರಿಸಲು ನನ್ನ ಕಾರ್ಯವನ್ನು ಪ್ರಾಮಾಣಿಕತೆ ನಿರ್ವಹಿಸ್ತೇನೆ. ಈ ಸಂದರ್ಭದಲ್ಲಿ ಬಹುಶಃ ಬಂದು ಸಂವಿಧಾನ ಪೂಜೆ ಆಶೀರ್ವಾದ ಮಾಡಬೇಕು ಬೇಡಿಕೊಂಡಿದ್ದೇವೆ. ಸಂವಿಧಾನದ ಪೂಜಾರಿ ಕೂಡ ಬಹುಶಃ ಏನು ಇಷ್ಟಕ್ಕೆ ಬಂದಿದೆ ಭಾಳ ಚೆನ್ನಾಗಿ ಕೆಲಸ ನಿರ್ವಹಿಸ್ಕೊಂಡು ಬಂದಿದೆ. ಮುಂದೆ ಕೂಡ ಉತ್ತಮ ಕೆಲಸ ನಿರ್ವಹಿಸ್ಕೊಂಡು